गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय
शिवसुताय श्रीवरदमूर्तये नमः। भवे भवे यथाशक्ति पादयोः स्तव जायते तथा गुरुषु देवेश दानस्त्वं नो यतत्रवो नाम संकीर्तनं यस्य सर्वपापप्रणाशनं प्रणामो स्वस्य प्रजापतिभार्यं दाम्यागेन मार्गेण महिमहेशाः गोब्राह्मणेभ्यः शृण्वन्तु नित्यं लोकार्वे रुद्राणि कश्चिन्तो मा कश्चित् दुःखभाग् भवेत्। श्रीमहागणपतिदेवरपादारविन्दति गोविन्दान्नि गोविन्द सर्ववीरं करवावहै तेजस्वी नामधेयमस्तु महाविद्विषावहै। ॐ शान्ति शान्ति शान्तिः। ॐ असतो मा सद्गमय तमसो मा ज्योतिर्गमय मृत्योर्मा अमृतंगमय। ॐ शान्ति शान्ति शान्तिः। ॐ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ शान्ति शान्ति शान्तिः। ॐ शान्ति शान्ति शान्तिः। सर्वे जनाः सुखिनो भवन्तु लोकाः समस्ताः सुखिनो भवन्तु। ಸೇವಾ ಸಮಿತಿಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಮಾಡುತ್ತಾ ಇವತ್ತು ಶನಿವಾರದ ಭಜನಾ ಸೇವೆಯನ್ನು ಕೊಟ್ಟವರು ಶ್ರೀಮತಿ ಮಾಲತಿ ದಯಾನಂದ್ ಬೇರಿ ಹಾಗೂ ಸಿಂಚನಗಟ್ಟಿ ಸಂಕೋಳಿಗೆ ಇವರು ಇವತ್ತಿನ ಭಜನಾ ಸೇವೆಯನ್ನು ಕೊಟ್ಟಿರುತ್ತಾರೆ. ಅವರಿಗೆ ಶ್ರೀ ಮಹಾಗಣಪತಿಯು ಆಯುರಾರೋಗ್ಯ ಆಯುಷ್ಯ ಭಾಗ್ಯವನ್ನು ಸಕಲ ಸಂಪತ್ತನ್ನು ಕರುಣಿಸಲಿ ಎಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಶನಿವಾರದ ದಿನ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಸಮಿತಿ ಸದಸ್ಯರಾದ ನಾವೆಲ್ಲರೂ ಮುಂದೆ ಬರುವಂಥ ಗಣೇಶ ಚತುರ್ಥಿಯಂದು ಸಂದರ್ಭದಲ್ಲಿ ನಾವು ನಮ್ಮ ಸಮಿತಿಯ ವತಿಯಿಂದ 47ನೇ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲು ತಯಾರಿಯಲ್ಲಿದ್ದೇವೆ. ಎಲ್ಲ ತಯಾರಿಗಳು ನಡೀತಾ ಇದೆ. ಅದರ ತಯಾರಿಯ ಪ್ರಪ್ರಥಮ ಭಾಗವಾಗಿ ನಾವು ನಮ್ಮ ಈ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ವ್ಯಾಪ್ತಿಯ ಹಲವು ಗ್ರಾಮಗಳಿದೆ. ಆ ಗ್ರಾಮಗಳಿಗೆ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸವನ್ನು ನಾವು ಶುರುವರಿಸಬೇಕು. ಅದಕ್ಕೆ ಪ್ರಾರಂಭಿಕವಾಗಿ ಆಮಂತ್ರಣ ಪತ್ರಿಕೆ ಒಂದು ಬಿಡುಗಡೆ ಕಾರ್ಯಕ್ರಮವನ್ನು ನಾವಿವತ್ತು ಈ ಶನಿವಾರದ ಭಜನಾ ಸಮಯದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಸಮಿತಿಯ ಅಧ್ಯಕ್ಷರಾದಂತಹ ರಮನಾಥ್ ಕೋಟಿಕರ್ ಅವರು ಹಾಗೂ ಅವರೊಂದಿಗೆ ಸಮಿತಿಯ ಉಪಾಧ್ಯಕ್ಷರುಗಳಾದ ಸುರೇಂದ್ರನ್ ಬೇರಿ ಹಾಗೂ ಶ್ರೀಮತಿ ರಾಜೀವಿ ಕೆಂಪಮ್ಮಣ್ಣವರವರು ಮುಂದೆ ಬರಬೇಕು. ಹಾಗೆ ಗೌರವ ಸಲಹೆಗಾರರಾದಂಥ ಶ್ರೀ ಕೃಷ್ಣ ಶೆಟ್ಟಿ ತಾಮರ್ ಇವರು ಕೂಡ ಮುಂದೆ ಬರಬೇಕು. ಹಾಗೆ ಮಂದಿರದ ನಿರ್ವಹಣೆಯನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀ ದಯಾನಂದ್ರವರು ಹಾಗೆ ಸಮಿತಿಯ ಕಾರ್ಯದರ್ಶಿ ಶ್ರೀ ಮಿಥುನ್ ಎಂ ಮಾಡೂರು ಇವರ ಸಮ್ಮುಖದಲ್ಲಿ ಇವರ ನೇತೃತ್ವ ಇವರಿಂದ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ ಇದರ ವತಿಯಿಂದ 47ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವು 13, 14, 15, 9, 2018 3 ದಿವಸ ಪರ್ಯಂತ ಭಾಳ ವಿಜೃಂಭಣೆಯಿಂದ ನಡೆಯಲಿದೆ. ತಾರೀಕು 15ನೇ ಶನಿವಾರದಂದು
ಗಣೇಶ ವಿಗ್ರಹದ ಶೋಭಾಯಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ ಉತ್ಸವದ ಕರೆಯನ್ನು ಇವತ್ತು ಬಿಡುಗಡೆ ಮಾಡೋ ಕಾರ್ಯಕ್ರಮ ಮಾಡಿದ್ದೇವೆ. ಊರಿನ ಹೊರ ಊರಿನ ಎಲ್ಲ ಮಾನ್ಯರು, ಭಕ್ತ ಬಾಂಧವರು ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಈ ಉತ್ಸವದಲ್ಲಿ ಅತ್ಯಂತ ತನ್ಮಯರಾಗಿ ಭಕ್ತಿ ಸ್ಫೂರ್ತಿಯಿಂದ ಭಾಗವಹಿಸಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರುವಂತೆ ಎಲ್ಲರೂ ಸಹಕರಿಸಬೇಕಂತ ವಿನಂತಿಸಿಕೊಳ್ಳುತ್ತಾ, ತಮಗೆಲ್ಲರಿಗೂ ಶ್ರೀ ಗಣೇಶ ದೇವರು ಒಳ್ಳೆಯ ಬುದ್ಧಿಯನ್ನು, ಶಕ್ತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು ದಯಪಾಲಿಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಭಗವಂತನು ಎಲ್ಲರಿಗೂ ಆಯುರಾರೋಗ್ಯ, ಕೀರ್ತಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತಾ